ಮೊದಲಿಗೆ ಸಮಸ್ಯೆ ಕ್ಲಿಯರ್ ಮಾಡಿ, ಆಮೇಲೆ ಗುದ್ದಲಿ ಪೂಜೆ ಮಾಡಿ. ಹೀಗೆ ಸಾರ್ವಜನಿಕರು ಸಚಿವರನ್ನೇ ತರಾಟೆಗೆ ತೆಗೆದುಕೊಂಡ ಘಟನೆ ಕಡಬದಲ್ಲಿ ನಡೆದಿದೆ. ಬಳಿಕ ಮತದಾನ ಬಹಿಷ್ಕಾರ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಘಟನೆ ನಡೆದಿದ್ದು ಕಡಬದ ಬಲ್ಯ ಎಂಬ ಪ್ರದೇಶದಲ್ಲಿ ನಡೆದಿದೆ. ಸಚಿವ ಎಸ್ ಸಂಗಾರ ಅವರು ಕಡಬ ತಾಲೂಕಿನ ಬಲ್ಯದಲ್ಲಿ ನಡೆದ ಕಾಮಗಾರಿಯೊಂದರ ಗುದ್ದಲಿ ಪೂಜೆ ನಡೆಸುವ ಸಂದರ್ಭದಲ್ಲಿ ಗ್ರಾಮಸ್ಥರು ಮನವಿ ನೀಡಿದಾಗ ಮನವಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದು, ಈ ಸಮಯದಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಬಲ್ಯ ಗ್ರಾಮದಲ್ಲಿ ಈಗಾಗಲೇ ಹಲವು ಕಾಮಗಾರಿಗಳ ಗುದ್ದಲಿ ಪೂಜೆ ನಡೆಸಿದ್ರು, ಕಾಮಗಾರಿ ಆರಂಭ ಆಗಿಲ್ಲ ಎನ್ನುವ ಆರೋಪ ಇದೆ. ಇಲ್ಲಿನ ರಸ್ತೆಯೊಂದರ ಕಾಮಗಾರಿ ಆರಂಭಿಸುವಂತೆ ಖುದ್ದು ಮಾನ್ಯ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಆದೇಶ ಮಾಡಿ ಕಾಮಗಾರಿ ಆರಂಭಿಸುವಂತೆ ಸೂಚಿಸಲಾಗಿತ್ತು. ಆದರೂ ವಿವಿಧ ನೆಪವೊಡ್ಡಿ ಕಾಮಗಾರಿಗಳು ಆರಂಭವಾಗಿಲ್ಲ ಎನ್ನಲಾಗಿದೆ. ಇದರಿಂದಾಗಿ ಕೋಪಗೊಂಡ ಬಲ್ಯದ ಹಲವು ಗ್ರಾಮಸ್ಥರು ಮತದಾನ ಬಹಿಷ್ಕಾರದ ಬ್ಯಾನರ್ಗಳನ್ನು ಗ್ರಾಮದ ಕೆಲವು ಕಡೆಗಳಲ್ಲಿ ಅಳವಡಿಸಿದ್ದಾರೆ. ಈ ನಡುವೆ ಬಲ್ಯ ಗ್ರಾಮದಲ್ಲಿ ಸುಮಾರು 85 ಲಕ್ಷ ರೂಪಾಯಿ ಅನುದಾನದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಸಚಿವರಾದ ಎಸ್ ಸಂಗಾರ ಅವರು ಗುದ್ದಲಿ ಪೂಜೆಗೆ ಆಗಮಿಸಿದ್ರು. ಇದರಲ್ಲಿ ಬಲ್ಯ ಗ್ರಾಮದ ಗುತ್ತು ಕಲ್ಲೇರು ರಸ್ತೆ ಕಾಂಕ್ರೀಟೀಕರಣ 20 ಲಕ್ಷ, ದೇವತಡ್ಕ ಕರಂದಾಯ ಬಾರಿಕೆ 4 ರಸ್ತೆ ಕಾಂಕ್ರೀಟೀಕರಣ 25 ಲಕ್ಷ, ಹೊಸಮಠ ಬಲ್ಯ ದೇರಾಜೆ ಪನ್ಯಾಡಿ ರಸ್ತೆ 40 ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಸಮಯದಲ್ಲಿ ಗ್ರಾಮಸ್ಥರು ಆಗಮಿಸಿ ಈಗಾಗಲೇ ಹಿಂದಿನ ಕಾಮಗಾರಿಗಳ ವಿಳಂಬದ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಸಮಯದಲ್ಲಿ ಸಚಿವರಿಗೆ ಮತ್ತು ಗ್ರಾಮಸ್ಥರಿಗೆ ಪರಸ್ಪರ ವಾಗ್ವಾದ ಉಂಟಾಗಿದೆ. ನೀವು ಮನವಿ ಕೊಡಿ ಅಥವಾ ಬಿಡಿ, ನಾನು ಮಾಡುವ ಕೆಲಸ ಮಾಡುತ್ತೇನೆ, ಕೆಲಸ ಮಾಡಿಸಲು ಹಣ ಯಾರು ಕೊಡುವುದು, ಅದು ಸರ್ಕಾರ ಕೊಡಬೇಕು, ನಾನೇನು ಮಾಡಲಿ ಅಂತ ಜನರನ್ನೇ ಪ್ರಶ್ನಿಸಿದ್ದಾರೆ ಅಂಗಾರ. ಭೂಮಿ ಪೂಜೆ ರೋಡ್ದ ಭೂಮಿ ಪೂಜೆ ಮನವಿ ಮಾತಾ ಗಟ್ಲೆ ಏರಿ ಅಲ್ಪ ಬಿಜೆಪಿದ ಕಾರ್ಯಕರ್ತರು ಮತದಾರ ಕಾಂಗ್ರೆಸ್ ಕೊರಲತ್ತೆ ಮನೆಗೆ ಗೊತ್ತೇ ನೆರಜಿ ನಿಕ್ಲ ಆಂಡಲ ಪೋಯಾರ ಮತ್ತೆ ಕೋಪಡು ನಿಕ್ಲ ದಾಯಿಲ್ ಎತ್ತನೆ ಬೇಡ ಕೋಪಡು ಬಂದು ಬುಕ್ ಎಂತ ಕಾಂಗ್ರೆಸ್ ಓಟು ಮಾಡ್ತಿದ್ದಂಗಲ್ಲ ಇಲ್ಲಿ ಮುಟ್ಟ ಬಿಜೆಪಿ ಕೇಳಲೆ ಒಂಜಿ ಗಣಪತಿಗೆ ಹೇಳ್ತಿತ್ತೇನೆ ದೀಪ ಬತ್ತಾತ ಹೇಳ್ತಿತ್ತೇನೆ ದೀಪ ಬತ್ತಾತ ಕೇಳಲೆ ಐನ ನಂಬುಣ ಅವು ಐನ ನಂಬುಣ ಅಂತ ಇಂತ ಬಣಪಣ ಕೇಳಲೆ ಸಲಿಯ ಸಲಿಯ ಮೆಂಬರ್ಸ್ ಮುಲ್ಪ ದಾಕ್ತ ಒಂದು ಪೇಜ್ ಅಲ್ಲಿ ಜನ ನಗ್ಲಿಕ್ಕೆ ನನಗೆ आज ತಿಂಗಳಾಗ ಸರ್ ಲೈಟ್ ತುಲೆ ಮುಳ್ದುರೆ ಪಂಚಾಯತ್ ಅಲ್ಲಿ ಎತ್ತುಕೊಳ್ಳೋದು ಸರ್ ಪಂಚಾಯತ್ ಅಲ್ಲಿ ಎತ್ತುಕೊಳ್ಳೋದು ಲೈಟ್ ತುಲೆ ಮುಳ್ಳು ಎದುರೇ ಉನ್ನತ ಓಟು ಕೇಳಾರ ಬರ್ಬೇಕು ಓಟು ಮಾತಾಡಟ ಕೇಳ್ಪೋ ಕೀಳಿಂದ ಮಾಡ್ನೋ ಇಜ್ಜಟ ಮಾಡ್ಪರೋ ಇಜ್ಜರ ಏರು ತೂಯಿನ ಓಟು ಮಾಡ್ತಾ ಸರ್ ಈಗ ಪಾರ್ಟಿ ಪಾಡ್ನ ಬುಣ್ಣ ಹತ್ತಿರ ಹೊಡ್ತಿದೆ ಪಡ್ಪಣ ಕೃಷ್ಣ ಪಾಡ್ಪಣ ಉಡ್ಪಣ ಅಗ್ಲ ಹಕ್ಕು ಐನ ಈಗ ಪಾಡ್ ಎಲ್ಲ ಬುಡ್ಲೆ ದಾನ ಮಾಡ್ಯಾರ ಅಪ್ಪಜಿ ಬೋಡ್ಚಿಂದ ಪಂಡಿತಿಜ್ಜ ಗಣಪತಿ ದೀತ ಆತಿನ ದೀಪ ಈಗ ಆದ ತಾಳ್ಮೇಜಿ ಅಂತ ನಮ್ಮದಾಯ್ತು ತಾಳ್ಬೇರ ಅಪ್ಪು ಗಣಪತಿ ಪೂಜೆ ಮಾಡ್ತಿಂಡ ಬಂಡರ ಐನು ನಂಬುಡಾಗ್ಲಂದು ಸರಿ ದೀಪದಿ ಅಣ್ಣ ಈ ರಂಗಿ ಓಟು ಪಾಡ್ಚಾರ ಪಾಡ್ಚಾರ ನಡ್ಪಡ ಪಾಡ್ನ ಪಂಡಿಗೆ ಬಣ್ಣ ಈರ್ ಬಣ್ಣೆ ಬಣ್ಣ ಪಂಡಿಗೆ ಬಂಡಿಜಿ ಆಯ್ತಲ್ಲ ಇಷ್ಟು ಲೀಸ್ಟ್ ಎತ್ತು ಲೈಟ್ ಎತ್ತುಕೊಳ್ಳೋದು ನೀವು ಲೈಟ್ ಎತ್ತುಕೊಳ್ಳೋದು ಬಾರಿ ಇರ್ತಾನೆ ಲೈಟ್ ಎತ್ತುಕೊಳ್ಳೋದು ಇಲ್ಲಿ ಬಂದಿರುವ ವ್ಯಕ್ತಿಗಳ ಉಡಾಪೆ ಉತ್ತರವನ್ನು ಗಮನಿಸಿದ್ರೆ ಬಹುಶಃ ಮತದಾರರ ಬಗ್ಗೆ ಇವರಿಗಿರುವ ಅಭಿಮಾನನೋ ಅಥವಾ ಮತದಾರರ ಬಗ್ಗೆ ಇರುವ ಕಾಳಜಿ ಕಾಣ್ತಾ ಇದೆ. ನೀವು ವೋಟ್ ಹಾಕಿದ್ದೀರಿ ಅಂತ ಪ್ರೂಫ್ ಏನಿದೆ ಅಂತ ಕೇಳ್ತಾರೆ ಒಬ್ಬರು. ಬಹುಶಃ ಸಾರ್ವಜನಿಕರು ತೆಪ್ಪಗೆ ಕೂತಿದ್ದಕ್ಕೆ ಅಲ್ಲಿನ ಅಧಿಕಾರಿಗಳು ಆ ಒಂದು ಮುಖಂಡರು ಕೊಡುವಂಥ ಉತ್ತರವನ್ನು ನೋಡಿದರೆ ಖಂಡಿತವಾಗಿಯೂ ಈ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಪ್ರಶ್ನೆನೇ ಮಾಡಬಾರ್ದು ಅನ್ನೋದಾದರೆ ಅಥವಾ ಅದರ ಪರವಾಗಿ ಮಾತಾಡೋರು ಯಾವ ರೀತಿ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೀವು ವೋಟ್ ಹಾಕಿದ್ದೀರಿ ಅಂತ ಪ್ರೂಫ್ ಏನಿದೆ, ನೀವು ಬೇಕಾದ್ರೆ ಹಾಕೋದಿಲ್ಲದ್ರೆ ಬಿಡ್ಬೋದು. ಈ ರೀತಿಯಾದಂಥ ಮಾತುಗಳು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬೇಕಾ ಅನ್ನೋದು ಪ್ರಶ್ನೆ. ಅಷ್ಟು ಉಡಾಪೆ ಆಗಿ ಉತ್ತರಿಸುವ ಅಗತ್ಯ ಏನಿದೆ? ಜನಪ್ರತಿನಿಧಿಗಳ ಬಳಿಯಲ್ಲಿ ಕಾಮಗಾರಿ ಆಗದಿದ್ದಾಗ ಸಾರ್ವಜನಿಕರು ಕೇಳೋದು ತಪ್ಪ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರಿಗೆ ಕೇಳ್ತಾ ಇದ್ದಾರೆ. ನಾಲ್ಕು ವರ್ಷ ದುಂಬು ಕೊರ್ನ ಸರ್ ಮನೆ ಕೊಡ್ತಿತ್ತ ಕಂಪ್ಲೀಟ್ ಒಂದು ವರ್ಷ ಭರವಸೆ ಕೊಡ್ತಿತ್ತ ಒಂದು ನಿಮಿಷ ಭರವಸೆ ಪ್ರಶ್ನೆ ಐದವರ ಕೋವಿಡ್ ಬರ್ತೀನಿ ಪ್ರಾಕೃತಿಕ ವಿಕೋಪ ಬರ್ತೀನಿ ಆ ರೀತಿ ಪರಿಸ್ಥಿತಿ ಸಮಸ್ಯೆ ಏನು
ಬೊಕ ಅಂಚೆ ಮಾಡಿದ್ರೆ ನಿಕ್ಲ ಮನವಿ ಕೊಟ್ಟ ಕೆಲಸ ಆಪಣ ಇಕ್ಲ ಅಲ್ಲ ದುಡ್ಡು ಕೊರಡು ದುಡ್ಡು ಯಾರಿಗೆ ಕೊರಡು ಸರ್ಕಾರ ಕೊರಡು